ಸೀಮೆಯ ಒಡೆಯ ಮಹತ್ತುಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೆ ಇಂದು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಸಮಾಪನೆಗೊಂಡಿತು. ಆದಿತ್ಯವಾರ ಸಂಜೆ ದೇವಾಲಯದಿಂದ ತೆರಳಿದ ಶ್ರೀ ದೇವರ ಅವಭೃತ ಸವಾರಿ ದಾರಿಯುದ್ದಕ್ಕೂ ಕಟ್ಟೆಪೂಜೆ ಸೇವೆಗಳನ್ನು ಸ್ವೀಕರಿಸಿ ವೀರಮಂಗಲಕ್ಕೆ ತೆರಳಿತು. 13 ಕಿಲೋಮೀಟರ್ ದೂರದ ವೀರಮಂಗಲ ಕುಮಾರಧಾರ ನದಿಗೆ ತಲುಪಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅವಭೃತ ಸ್ನಾನ ಮುಗಿಸಿ ಇಂದು ಬೆಳಗ್ಗೆ 8:30ಕ್ಕೆ ದೇವರ ಮೂಲ ಉತ್ಸವ ಮೂರ್ತಿಯೊಂದಿಗೆ ಸವಾರಿಯು ದೇವಾಲಯದ ಒಳಾಂಗಣ ಪ್ರವೇಶಿಸಿದೆ. ಪ್ರತಿ ವರ್ಷವೂ ಶ್ರೀದೇವರು ಅವಭೃತ ಸ್ನಾನ ಮುಗಿಸಿ ದೇವಾಲಯ ತಲುಪುವಾಗ ತಡವಾಗ್ತಾ ಇತ್ತು. ಆದರೆ ಈ ಬಾರಿ ಶ್ರೀದೇವರ ಉತ್ಸವ ಮೂರ್ತಿ 8:30ರ ಒಳಗೆ ದೇವಾಲಯಕ್ಕೆ ತಲುಪಿದೆ. ದೇವರ ಬಲಿ ಉತ್ಸವ ನಡೆದು ಬಳಿಕ ಧ್ವಜಾರೋಹಣ ನಡೆಯಿತು. ಬಳಿಕ ಭಕ್ತರು ದೇವರ ಧರ್ಮನಡಿಯಲ್ಲಿ ನಿಂತು ಪ್ರಾರ್ಥಿಸಿ ಕಾಣಿಕೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದ್ರು.